ಶುಭ ಮಧ್ಯಾಹ್ನ. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ಆಯೋಜಿಸಿರುವಂತಹ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ಪತ್ರಕರ್ತ ಬಂಧುಗಳನ್ನು ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಕಳೆದ 2 ದಶಕಗಳಿಂದ ಮೂಡುಬಿದ್ರೆಯ ವಿದ್ಯಾಗಿರಿ ಆವರಣದಲ್ಲಿ ನಡೀಲಿಕ್ಕಿದೆ. ಸೊ ಆ ಹಿನ್ನೆಲೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಮೊದಲ ಹಂತದ ತಯಾರಿಯನ್ನ ಪತ್ರಕರ್ತರ ಜೊತೆ ಹಂಚಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಎಂ ಮೋಹನ್ ಆಳ್ವಾರ್ ಇದ್ದಾರೆ, ಹಾಗೆ ಟ್ರಸ್ಟಿಗಳಾಗಿರುವಂತಹ ವಿವೇಕ್ ಆಳ್ವಾರ್ ಅವರು, ಹಾಗೂ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಪ್ಲೇಸ್ಮೆಂಟ್ ಅಂಡ್ ಟ್ರೈನಿಂಗ್ ಹೆಡ್ ಆಗಿರುವಂತಹ ರಂಜಿತಾ ಅವರಿದ್ದಾರೆ. ಸೊ ಅವರೆಲ್ಲರಿಗೂ ಮತ್ತೊಮ್ಮೆ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಆಳ್ವಾಸ್ ಪ್ರಗತಿಯ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಬೇಕು ಅಂತ ಹೇಳಿ ನಮ್ಮ ಸಂಸ್ಥೆಯ ಸಹೃದಯ ಬಂಧುಗಳೇ, 15ನೇ ಆವೃತ್ತಿಯ ಆಳ್ವಾಸ್ ಪ್ರಗತಿ 2025ರ ಬೃಹತ್ ಉದ್ಯೋಗ ಮೇಳದ ಸಮಯದಲ್ಲಿ ನಾವು ಇದ್ದೇವೆ. ಇದರ ಹಿಂದೆ ಇರುವಂಥ ಸ್ವಲ್ಪ ವಿಷಯವನ್ನು ನಾನು ಪೀಠಿಕೆಯಾಗಿ ಹೇಳಬೇಕಾಗ್ತದೆ. ಇದು ನಿರಂತರವಾಗಿ 15 ವರ್ಷದಿಂದ ನಡೆದುಕೊಂಡು ಬಂದಂಥ ಒಂದು ಪ್ರಗತಿ ಉದ್ಯೋಗ ಮೇಳ. ಯಾವುದೇ ಶುಲ್ಕವನ್ನು ತೆಗೆದುಕೊಳ್ಳದೆ ಕಂಪನಿಯವರಿಂದಾಗಲಿ ಅಥವಾ ಭಾಗವಹಿಸುವ ವಿದ್ಯಾರ್ಥಿಗಳಿಗಾಗಲಿ ಸಂಪೂರ್ಣ ಉಚಿತವಾಗಿ ಇರುವಂಥ ಒಂದು ಉದ್ಯೋಗ ಮೇಳ. ಕೇವಲ ನಮ್ಮ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ದೇಶದ ಯಾವುದೇ ಭಾಗದ ವಿದ್ಯಾರ್ಥಿಗಳಿಗೆ, ವಿದ್ಯಾಸಂಸ್ಥೆಯಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಪಾಲ್ಗೊಳ್ಳುವಂಥ ಅವಕಾಶವನ್ನು ನಾವು ಉಚಿತವಾಗಿ ಕೊಟ್ಟಿದ್ದೇವೆ. ಮತ್ತು ವ್ಯವಸ್ಥಿತವಾಗಿ ಯಾವುದೇ ಗೊಂದಲಗಳಿಲ್ಲದೆ ನಡೆಯುವಂಥ ಒಂದು ಉದ್ಯೋಗ ಮೇಳ. ಸುಮ್ಮನೆ ಒಂದು ಫಾಲ್ಸ್ ಅಂಕಿಅಂಶವನ್ನು ನಾವು ಯಾವತ್ತೂ ಕೊಡುವವರಲ್ಲ. ಕಂಪನಿಯವರನ್ನು ಮುಂಚಿತವಾಗಿ ಪರಿಶೀಲನೆಗೊಳಿಸಿ ಪಾಲ್ಗೊಳ್ಳಲು ಅವರಿಗೆ ಅವಕಾಶ ಕೊಡ್ತಾ ಇದ್ದೇವೆ. ಯಾವುದೇ ಫಲಪಕ್ಷ ಇಲ್ಲದೆ, ಯಾವುದೇ ರಾಜಕೀಯ ಲಾಬಿ ಇಲ್ಲದೆ, ಯಾವುದೇ ಕೃಪಾಪೋಷಿತರಿಂದ ಇದು ನಡೆಯದೆ, ಇದು ಆಳ್ವಾಸ್ ವಿದ್ಯಾಸಂಸ್ಥೆ ನಡೆಸಿಕೊಂಡು ಬಂದಂಥ 15ನೇ ವರ್ಷದ ಉದ್ಯೋಗ ಮೇಳ. ಪ್ರತಿ ವರ್ಷ 50 ರಿಂದ 60 ಲಕ್ಷದಷ್ಟು ರೂಪಾಯಿ ಇದಕ್ಕಾಗಿ ನಾವು ಹಣವನ್ನು ವಿನಿಯೋಗಿಸ್ತಾ ಇದ್ದೇವೆ. ಇದು ಕೇವಲ 2 ದಿನ ನಡೆಯುವಂಥ, ವರ್ಷದಲ್ಲಿ ನಡೆಯುವಂಥ ಕಾರ್ಯಕ್ರಮ ಅಲ್ಲದೆ, ಇದರ ಹಿಂದೆಯೂ ಒಂದು 4 ತಿಂಗಳ ಕಾಲ, ಆಮೇಲೆ ನಡೆದ ನಂತರವೂ ಒಂದು 4 ತಿಂಗಳ ಕಾಲ ಇದರ ಫಾಲೋಅಪ್ ಇದೆ. ಇದಕ್ಕಾಗಿ ದೊಡ್ಡ ತಂಡ ಇದಕ್ಕೆ ಕೆಲಸ ಮಾಡ್ತದೆ. ಸಾಧಾರಣ ನಮ್ಮ ಸಂಸ್ಥೆಯಲ್ಲಿ 1000ದಷ್ಟು ಕೊಠಡಿಗಳನ್ನು ಇಟ್ಟುಕೊಂಡು, ಒಂದು 2000ಕ್ಕೂ ಮಿಕ್ಕಿದಂಥ ಕಂಪ್ಯೂಟರ್ಸನ್ನು ಇಟ್ಟುಕೊಂಡು, ಒಂದು 100,000 ಜನ ಸಿಬ್ಬಂದಿಗಳು, ಸ್ವಯಂ ಸೇವಕರು ಕೆಲಸ ಮಾಡಿಕೊಂಡು ನಡೆಯುವಂಥ ಈ ಒಂದು ಉದ್ಯೋಗ ಮೇಳ. ಎಲ್ಲ ಬರುವ ಕಂಪನಿಗಳಿಗಿರ್ಬೋದು, ಅದಕ್ಕೆ ಬೇಕಾಗುವ ಖರ್ಚು ವೆಚ್ಚಗಳು ಎಲ್ಲವೂ ಇರ್ಬೋದು, ಅದೆಲ್ಲವನ್ನೂ ಸಂಸ್ಥೆ ಭರಿಸ್ತಾ ಬಂದಿದೆ. ಇದೊಂದು ದೇಶದ ಅತ್ಯುತ್ತಮವಾದಂಥ, ಅತಿ ದೊಡ್ಡ ಒಂದು ದೀರ್ಘಕಾಲ ನಡೆದಂಥ ಒಂದು ಉದ್ಯೋಗ ಮೇಳ ಎಂಬುದನ್ನು ತಾವುಗಳು ತಿಳ್ಕೋಬೇಕು. ಇದರ ಜೊತೆಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಕ್ಯಾಂಪಸ್ನ ಒಳಗೆಯೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಸಮಯದಲ್ಲಿ ಕಂಪನಿಗಳ ಸಂದರ್ಶನ ಮಾಡಿ, ನಮ್ಮ ವಿದ್ಯಾರ್ಥಿಗಳಲ್ಲಿ ಸುಮಾರು 80% ವಿದ್ಯಾರ್ಥಿಗಳು ಇಡೀ ವರ್ಷದಲ್ಲಿ ಅವರು ಬೇರೆ ಬೇರೆ ಕಂಪನಿಗೆ ಆಯ್ಕೆ ಆಗ್ತಾರೆ. ಇನ್ನು ಕ್ಯಾಂಪಸ್ನ ಒಳಗೆ ಪುನಃ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಮಾತ್ರ ಅಲ್ಲದೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳನ್ನು ಆಗಾಗ ಕಾಲಕಾಲದಲ್ಲಿ ತಂದು ಒಂದು ಪೂಲ್ ಕ್ಯಾಂಪಸ್ಗಳು ಕೂಡ ಬೇಕಾದಷ್ಟು ವರ್ಷದಲ್ಲಿ ನಡೀತಾ ಇರ್ತದೆ. ಆಮೇಲೆ ಇದು ವಾರ್ಷಿಕವಾಗಿ ಬೃಹತ್ ಒಂದು ಉದ್ಯೋಗ ಮೇಳವನ್ನು ವರ್ಷಕ್ಕೊಮ್ಮೆ ನಾವು ಆಯೋಜನೆ ಮಾಡಿಕೊಂಡು ಬರುವುದು. ಇಡೀ ವರ್ಷ ನಮ್ಮ ಟೀಮು ವರ್ಷವಿಡೀ ಕಾಲಕಾಲಕ್ಕೆ ಉದ್ಯೋಗದ ಹಿಂದೆ ಕೆಲಸ ಮಾಡ್ತಾ ಬರ್ತದೆ. ನಮ್ಮ ವಿದ್ಯಾಸಂಸ್ಥೆಯು ಇದಕ್ಕೆ 2ನೇ ಮತ್ತು 3ನೇ ವರ್ಷದಲ್ಲಿ ಸೆಮಿಸ್ಟರ್ಗಳಲ್ಲಿ ಕೂಡ ತರಬೇತಿಗಳನ್ನು ಕೊಟ್ಟುಕೊಂಡು ಇದು ನಡೆದುಕೊಂಡು ಬರುವಂಥ ಒಂದು ಉದ್ಯೋಗ ಮೇಳ ಎಂಬ ಮಾತನ್ನು ಹೇಳಿಕೊಂಡು, ಈ ವರ್ಷದ ಆಗಸ್ಟ್ 1 ಮತ್ತು 2ರಂದು ಪ್ರಮುಖ ಉದ್ಯೋಗ ಮೇಳದಲ್ಲಿ ವಿಪುಲವಾದಂಥ ಉದ್ಯೋಗ ಅವಕಾಶ ಇದೆ. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನವು ನಡೆಸಿಕೊಂಡು ಬರುತ್ತಿರುವಂಥ ಬೃಹತ್ ಉದ್ಯೋಗ ಮೇಳ 2007ರಲ್ಲಿ ಪ್ರಾರಂಭವಾದಂಥ ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳವು ವೃತ್ತಿ ಆಕಾಂಕ್ಷಿಗಳಿಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕಂಪನಿಗಳಲ್ಲಿ ಉದ್ಯೋಗ ಗಿಟ್ಟಿಸುವಲ್ಲಿ ಶ್ರೇಷ್ಠ ವೇದಿಕೆಯಾಗಿ ಜನಮಾನಸದಲ್ಲಿ ಹೆಸರುವಾಸಿಯಾಗಿದೆ. ಮುಖ್ಯವಾಗಿ ಈ ಮೇಳವು ಗ್ರಾಮೀಣ ಮತ್ತು ಸವಲತ್ತುಗಳಿಲ್ಲದ ವರ್ಗಗಳ ಪ್ರತಿಭೆಗೆ ಉದ್ಯೋಗ ಅವಕಾಶ ಕೊಡಿಸುವ ಮಹತ್ ಕಾರ್ಯಗಳನ್ನು ವ್ಯವಸ್ಥಿತವಾಗಿ ನಡೆಸ್ತಾ ಬಂದಿದೆ. ಸಂಸ್ಥೆಯು ಈವರೆಗೆ ದೇಶದ ವಿವಿಧ ಭಾಗದಲ್ಲಿ 21 ಬೃಹತ್ ಉದ್ಯೋಗ ಮೇಳಗಳನ್ನು
ಭಾಳ ವ್ಯವಸ್ಥಿತವಾಗಿ ನಡೆಸಿದೆ. ಪ್ರತಿ ಉದ್ಯೋಗ ಮೇಳದಲ್ಲಿ ಸರಾಸರಿ 200ರಷ್ಟು ಪ್ರತಿಷ್ಠಿತ ಕಂಪನಿಗಳು ಪಾಲ್ಗೊಂಡು ಇಲ್ಲಿವರೆಗೆ 36,151 ಉದ್ಯೋಗಗಳನ್ನು ನೀಡಿದೆ. 61,517 ಅಭ್ಯರ್ಥಿಗಳು ವಿವಿಧ ಕಂಪನಿಗಳಿಗೆ ಶಾರ್ಟ್ ಲಿಸ್ಟ್ ಆಗಿ ಹೊರಬಂದಿದ್ದರು. 15ನೇ ಆವೃತ್ತಿಯ ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ಆಯೋಜಿಸಲ್ಪಡುವಂಥ ಬೃಹತ್ ಉದ್ಯೋಗ ಮೇಳದಲ್ಲಿ ಈ ಬಾರಿ 15ನೇ ಆವೃತ್ತಿಯಾಗಿದ್ದು ಆಗಸ್ಟ್ 1 ಮತ್ತು 2ರಂದು ಇಲ್ಲಿನ ವಿದ್ಯಾಗಿರಿ ಆವರಣದಲ್ಲಿ ನಡೆಯುತ್ತದೆ. ಬ್ಯಾಂಕಿಂಗ್ ಮತ್ತು ಹಣಕಾಸು, IT, ITS, ಮ್ಯಾನುಫ್ಯಾಕ್ಚರಿಂಗ್, ಹೆಲ್ತ್ ಕೇರ್ ಮತ್ತು ಫಾರ್ಮಾ, ಮಾರಾಟ ಮತ್ತು ಚಿಲ್ಲರೆ ವ್ಯಾಪಾರ, ಆಟೋಮೊಬೈಲ್, ಹಾಸ್ಪಿಟಾಲಿಟಿ, ಟೆಲಿಕಾಂ, ಮಾಧ್ಯಮ, ಶಿಕ್ಷಣ ಮತ್ತು NGOಗಳನ್ನು ಪ್ರತಿನಿಧಿಸುವಂಥ ಉನ್ನತ ಕಂಪನಿಗಳು ಆಳ್ವಾಸ್ ಪ್ರಗತಿಯಲ್ಲಿ ನೇಮಕಾತಿ ನಡೆಸಲಿಕ್ಕಿದೆ. ಈ ಕಂಪನಿಗಳು ಪದವಿ ಮತ್ತು ಸ್ನಾತಕೋತ್ತರ ಪದವೀಧರರು, ವೈದ್ಯಕೀಯ ಮತ್ತು ಪ್ಯಾರಾಮೆಡಿಕಲ್, ಇಂಜಿನಿಯರಿಂಗ್, ಕಲಾ, ವಾಣಿಜ್ಯ ಹಾಗೂ ಮ್ಯಾನೇಜ್ಮೆಂಟ್, ಬೇಸಿಕ್ ಸೈನ್ಸ್, ನರ್ಸಿಂಗ್, ITI, ಡಿಪ್ಲೊಮೊ, PUC, SLC ಹಾಗೂ ಇತರ ಅರ್ಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೂ ಉದ್ಯೋಗೋತ್ಸವವನ್ನು ಕಲ್ಪಿಸಲಿದೆ. ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳುವ ಕಂಪನಿಗಳ ವಿವರ ಮತ್ತು ನವೀಕೃತ ಮಾಹಿತಿಗಳನ್ನು ಅಧಿಕೃತ ವೆಬ್ಸೈಟ್ www.alwaspragati.com ಪ್ರಕಟಿಸಲಾಗಿದೆ. ಆಳ್ವಾಸ್ ಪ್ರಗತಿಯಲ್ಲಿ ಭಾಗವಹಿಸುವ ಎಲ್ಲ ಅಭ್ಯರ್ಥಿಗಳು ಈ ವೆಬ್ಸೈಟನ್ನು ಕಡ್ಡಾಯವಾಗಿ ಉಚಿತ ಆನ್ಲೈನ್ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ. ಅಲ್ಲದೆ ಆಳ್ವಾಸ್ ಸಂಸ್ಥೆಯ ಪರಿಣತ ತಂಡದಿಂದ ಆಳ್ವಾಸ್ ಪ್ರಗತಿಯಲ್ಲಿ ಉದ್ಯೋಗ ನೀಡುವ ಕಂಪನಿಗಳ ಮಾಹಿತಿ, ಸಂದರ್ಶನ, ಕೌಶಲ್ಯಗಳ ತರಬೇತಿಯನ್ನು ವಿವಿಧ ಭಾಗದಲ್ಲಿ ನೀಡಲಾಗ್ತದೆ. ಉತ್ತಮ ಉದ್ಯೋಗ ಅವಕಾಶಗಳ ಮಹಾಪೂರವೇ ಬರಲಿಕ್ಕಿದೆ. ಆಳ್ವಾಸ್ ಪ್ರಗತಿಗೆ ಈವರೆಗೆ 80 ಕಂಪನಿಗಳು ನೋಂದಾಯಿಸಿಕೊಂಡಿದ್ದು ಮತ್ತು ಹೆಚ್ಚುವರಾಗಿ ಈಗಾಗಲೇ 130 ಕಂಪನಿಗಳು ಪಾಲ್ಗೊಳ್ಳುವ ಮೌಖಿಕ ಭರವಸೆ ನೀಡಿ ಒಟ್ಟು ಒಂದು 300 ಕಂಪನಿಗಳು ಈ ವರ್ಷ ಭಾಗವಹಿಸುವಂಥ ನಿರೀಕ್ಷೆ ನಮಗೆ ಖಂಡಿತ ಇದೆ. MBA, MCom, BCom, BBA, BSc, BA, BCA ಪದವೀಧರರು ಮತ್ತು ಸ್ನಾತಕೋತ್ತರ ಪದವೀಧರರಿಗೆ ಹೈದರಾಬಾದ್ನ ಫ್ಯಾಕ್ಟ್ ಸೆಟ್ ಪ್ರತಿಷ್ಠಿತ ಬ್ಯಾಂಕುಗಳಾದ ಕೋಟಕ್ ಮಹೀಂದ್ರಾ, HDFC, ಆಕ್ಸಿಸ್, ICIC ಹಾಗೂ ಇನ್ನಿತರ ಸಂಸ್ಥೆಗಳು ಬಹು ಅವಕಾಶಗಳನ್ನು ನೀಡಲಿಕ್ಕಿದೆ. ಉತ್ಪಾದನಾ ವಲಯದಲ್ಲಿ ಕಿರ್ಲೋಸ್ಕರ್ ಟೊಯೋಟೋ ಟೆಕ್ಸ್ಟೈಲ್ ಮೆಷಿನರಿ, ಟೊಯೋಟೋ ಇಂಡಸ್ಟ್ರಿ ಇಂಜಿನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಆಮೇಲೆ ಅಜೆಕ್ಸ್ ಇಂಜಿನಿಯರಿಂಗ್ ಲಿಮಿಟೆಡ್, ಏಸ್ ಡಿಸೈನರ್ಸ್ ಲಿಮಿಟೆಡ್ ಮುಂತಾದ ಕಂಪನಿಗಳು ಭಾಗವಹಿಸಲಿಕ್ಕಿದೆ. IT ಮತ್ತು ITS ವಲಯದಲ್ಲಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ಯುನಿಫೈ CX 24x7 AI, ಕಾನ್ಸೆಂಟ್ರಿಕ್ಸ್, ವಿನ್ಮ್ಯಾನ್ ಸಾಫ್ಟ್ವೇರ್ ಕಂಪನಿಗಳು ಯಾವುದೇ ಹಿನ್ನೆಲೆಯ ಪದವೀಧರನ್ನು ನೇಮಿಸಿಕೊಳ್ಳಲಿದೆ. ಮಾರಾಟ ವಲಯದಲ್ಲಿ ಕೋಡಿಯನ್, ಕಲ್ಟ್ ಫಿಟ್, ಬಿಗ್ ಬಾಸ್ಕೆಟ್ ಮುಂತಾದ ಕಂಪನಿಗಳು ಪದವೀಧರರಿಗೆ ಉದ್ಯೋಗ ನೀಡಲಿಕ್ಕಿದೆ. ಮೈನಿ ಪ್ರಿಸಿಷನ್ಸ್ ಮತ್ತು ಬೌಲರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳು ಸೇರಿದಂತೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗಳಿಗೆ 50ಕ್ಕೂ ಹೆಚ್ಚಿನ ಕಂಪನಿಗಳು ಉದ್ಯೋಗಾವಕಾಶವನ್ನು ನೀಡಲಿಕ್ಕಿದೆ. ಟಾಟಾ ಇಲೆಕ್ಟ್ರಾನಿಕ್ಸ್ ಮಹಿಳಾ ಮೆಕ್ಯಾನಿಕಲ್ ಪದವೀಧರರಿಗೆ ಉದ್ಯೋಗ ನೀಡಲಿಕ್ಕಿದೆ. ಬೆಂಗಳೂರಿನ ಆ್ಯಂಟಮ್ ಬಯೋ ಬೆಂಗಳೂರು, ಹೈದರಾಬಾದ್ನ MSN ಲ್ಯಾಬೋರೇಟರೀಸ್, ಆಮೇಲೆ ಹಾಗೂ ಹೆಟಿರೋ ಲ್ಯಾಬ್ಸ್ ಫ್ರಮ್ ಹೈದರಾಬಾದ್ MSc ಹಾಗೂ BSc ಪದವೀಧರರಿಗೆ ಉದ್ಯೋಗ ಕಲ್ಪಿಸಲಿಕ್ಕಿದೆ. ಸೆನ್ಸರಾ ಇಂಜಿನಿಯರಿಂಗ್ ಲಿಮಿಟೆಡ್ ಮತ್ತು ಸೆರಾಟಿಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಸುಜ್ಲಾಂಕ್ ಎನರ್ಜಿ ಲಿಮಿಟೆಡ್, ಓಲೋ ಗ್ರೂಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಮಾಂಡವಿ ಮೋಟರ್ಸ್, ಆಟೋಮ್ಯಾಟ್ರಿಕ್ಸ್ ಮತ್ತು ಭಾರತ್ ಆಟೋ ಕಾರ್ಸ್ ಮತ್ತು ಇನ್ನೂ ಅನೇಕ ಕಂಪನಿಗಳು ITI ಹಾಗೂ ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ಉದ್ಯೋಗ ನೀಡಲಿಕ್ಕಿದೆ. ನರ್ಸಿಂಗ್ ಪದವೀಧರ ಅಭ್ಯರ್ಥಿಗಳಿಗಾಗಿ ಅಂತಾರಾಷ್ಟ್ರೀಯ ವೈದ್ಯಕೀಯ ಸಂಸ್ಥೆಗಳಿಗೆ ಅಧೀನ ಹೊಂದಿರುವಂಥ ಸಕ್ರಾ ವರ್ಲ್ಡ್ ಹಾಸ್ಪಿಟಲ್ಸ್, ಫೋರ್ಟಿಸ್, ಸೇಂಟ್ ಜಾನ್ಸ್ ಮತ್ತು ಎಪೋಲೋ ಹೋಮ್ ಕೇರ್, ಇಂದಿರಾ ಹಾಸ್ಪಿಟಲ್, ನೇಟಸ್ ಹಾಸ್ಪಿಟಲ್ ಉದ್ಯೋಗವನ್ನು ನೀಡಲಿಕ್ಕಿದೆ. ಹೊರ ಜಿಲ್ಲೆಯಿಂದ ಬರುವಂಥ ಉದ್ಯೋಗಾಕಾಂಕ್ಷಿಗಳಿಗೆ ಜುಲೈ 31ರಿಂದ ವಸತಿ ವ್ಯವಸ್ಥೆ ಕಲ್ಪಿಸಲಾಗ್ತದೆ.
ITI ಅಭ್ಯರ್ಥಿಗಳಿಗೆ ಬಸ್ ಸೌಕರ್ಯ ಕಲ್ಪಿಸಲಾಗ್ತದೆ. ಅಭ್ಯರ್ಥಿಗಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಲು 3 ಫೋನ್ ನಂಬರ್ಗಳನ್ನು ಕೊಟ್ಟಿದ್ದೇವೆ. ಅಭ್ಯರ್ಥಿಗಳ ನೋಂದಣಿ ಮತ್ತು ಉದ್ಯೋಗ ನೀಡುವ ಕಂಪನಿಗಳ ಮಾಹಿತಿಗಾಗಿ ನಾನು ಆಗಾಗಲೇ ಹೇಳಿದಂಥ www.alwaspragati.com ನಲ್ಲಿ ನೋಂದಾಯಿಸಿಕೊಳ್ಬೋದು. ಕಂಪನಿಗಳ ನೋಂದಣಿ ಹಾಗೂ ಇತರ ಮಾಹಿತಿಗಾಗಿಯೂ ಕೂಡ ನಂಬರ್ಗಳನ್ನು ಕೊಟ್ಟಿದ್ದೇವೆ. ಮತ್ತು ಅಭ್ಯರ್ಥಿಗಳು ಲಗಿಸಬೇಕಾದಂಥ ಅಗತ್ಯ ದಾಖಲಾತಿಗಳು ಕೂಡ 5-10 ಪಾಸ್ಪೋರ್ಟ್ ಭಾವಚಿತ್ರಗಳು, ಸಂಪೂರ್ಣ ಶೈಕ್ಷಣಿಕ ಮಾಹಿತಿಗಳನ್ನು ಕೊಟ್ಟಂಥ ರೆಸ್ಯೂಮ್ ಪ್ರತಿಗಳು, ಅಂಕಪಟ್ಟಿಗಳು ಎಲ್ಲ, ಆಮೇಲೆ ಅದರ ಜೆರಾಕ್ಸ್ ಪ್ರತಿಗಳು, ಆನ್ಲೈನ್ ರಿಜಿಸ್ಟ್ರೇಷನ್ ನಂಬರ್ ID. ಅಭ್ಯರ್ಥಿಗಳು ಉದ್ಯೋಗ ಮೇಳದಂದು ಬೆಳಿಗ್ಗೆ 8 ಗಂಟೆಗೆ ವಿದ್ಯಾಗಿರಿ ಕ್ಯಾಂಪಸ್ನಲ್ಲಿ ಹಾಜರಿರಬೇಕು ಎಂಬುದು ನಮ್ಮ ವಿನಂತಿ. ಇವತ್ತು ಇಡೀ ಒಂದು ಆಳ್ವಾಸ್ ಪ್ರಗತಿಯ ವಿಶೇಷತೆಗಳು, ಆಳ್ವಾಸ್ ಪ್ರಗತಿಯಲ್ಲಿ ಭಾಗವಹಿಸುವ ಮೂಲಕ ಕಂಪನಿಗಳ ಬ್ರ್ಯಾಂಡ್ ಮೌಲ್ಯವೂ ಹೆಚ್ಚುವುದರ ಜೊತೆಗೆ ಪ್ರಮುಖ ಕೌಶಲ್ಯ ಕ್ಷೇತ್ರಗಳಲ್ಲಿ ಸ್ಕಿಲ್ ಬೇಸ್ಡ್ ಅವರ ಅವಶ್ಯಕತೆಗಳಿಗೆ ಅನುಗುಣವಾಗಿ ಸೂಕ್ತ ಉದ್ಯೋಗಗಳನ್ನು ನೇಮಿಸಿಕೊಳ್ಳಲು ಅತ್ಯುತ್ತಮ ಅವಕಾಶ ಪಡೆಯುತ್ತದೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಅರ್ಹತೆಯ ಆಧಾರದ ಮೇಲೆ ಕಲರ್ ಕೋಡಿಂಗ್ ಬ್ಯಾಜನ್ನು ನೀಡಲಾಗ್ತದೆ. SLC ಹಾಗೂ PUC ಅವರಿಗೆ ಕೆಂಪು, ನರ್ಸಿಂಗ್, ಪ್ಯಾರಾಮೆಡಿಕಲ್ ಹಾಗೂ ಮೆಡಿಕಲ್ಗೆ ಬಿಳಿ, ಸ್ನಾತಕೋತ್ತರ ಪದವಿಗೆ ಹಳದಿ, ಇಂಜಿನಿಯರಿಂಗ್ಗೆ ಬೂದು ಬಣ್ಣ, ಯಾವುದೇ ಪದವಿಗೆ ಹಸಿರು ಬಣ್ಣ, ITIಗೆ ಕೇಸರಿ ಬಣ್ಣ, ಡಿಪ್ಲೊಮೊಗೆ ಪಿಂಕ್ ಬಣ್ಣಗಳನ್ನು ಕಲರ್ ಕೋಡಿಂಗ್ ಕೊಡಲಾಗುವುದು. ಆಳ್ವಾಲಿ ಭಾಗವಹಿಸಿದಂಥ ಡೇಟಾ ಬ್ಯಾಂಕನ್ನು ವರ್ಷವಿಡೀ ಅಗತ್ಯ ಇರುವ ಕಂಪನಿಗಳ ಅಗತ್ಯಗಳಿಗೆ ಅನುಗುಣವಾಗಿ ಪೂರೈಸಲಾಗುವುದು. ಅಭ್ಯರ್ಥಿಗಳ ಅನುಕೂಲಕ್ಕಾಗಿ ರಿಜಿಸ್ಟ್ರೇಷನ್ ಕೌಂಟರ್ ಬಳಿ ಸ್ಪಷ್ಟ ಗೋಡೆಗಳನ್ನು, ಕ್ಲಾರಿಟಿ ಹಾಲ್ಗಳನ್ನು ಅಳವಡಿಸಲಾಗುವುದು. ಪ್ರತಿ ಕಂಪನಿಗಳು ಇರುವ ಬ್ಲಾಕ್ನ ವಿವರ, ರೂಮ್ ನಂಬರ್, ಕಲರ್ ಕೋಡ್ಗಳ ಮಾಹಿತಿ ಲಭ್ಯವಿರುತ್ತದೆ. ಪೂರ್ವ ನೋಂದಣಿಯಿಂದಾಗಿ ಫ್ರೀ ರಿಜಿಸ್ಟ್ರೇಷನ್ ಕಂಪನಿಗಳ ಬಗ್ಗೆ ಎಲ್ಲ ಮಾಹಿತಿಗಳು ಅಭ್ಯರ್ಥಿಗಳಿಗೆ ತಿಳಿಯುತ್ತದೆ. ಎಂಪ್ಲಾಯ್ಮೆಂಟ್ ಎನ್ಹಾನ್ಸ್ಮೆಂಟ್ ಕೇಂದ್ರವು ಅಭ್ಯರ್ಥಿಗಳನ್ನು ತಮಗೆ ಸೂಕ್ತವಾದ ಕಂಪನಿಗಳ ಕಡೆಗೆ ತೆರಳಲು ಹಾಗೂ ಅಭ್ಯರ್ಥಿಗಳ ಎಲ್ಲ ಗೊಂದಲಗಳಿಗೆ ಪರಿಹಾರ ಒದಗಿಸುತ್ತದೆ. ಸಂದರ್ಶನಕ್ಕೆ ಅಭ್ಯರ್ಥಿಗಳನ್ನು ಸಿದ್ಧಪಡಿಸಲು ಕಾರ್ಯಕ್ರಮದ ಮೊದಲು ವಿವಿಧ ಭಾಗಗಳಲ್ಲಿ ಓರಿಯೆಂಟೇಷನ್ ಕಾರ್ಯಕ್ರಮವನ್ನು ಕೂಡ ಸಂಸ್ಥೆಯಿಂದ ಹಮ್ಮಿಕೊಳ್ಳಲಾಗ್ತದೆ. ಎಲ್ಲ ಕಂಪನಿಗಳ ವಿವರಗಳನ್ನು ಒಳಗೊಂಡ ಕಿರು ಪುಸ್ತಕವನ್ನು ಪ್ರತಿಯೊಬ್ಬ ಅಭ್ಯರ್ಥಿಗೂ ನೀಡಲಾಗ್ತದೆ. ಇಲ್ಲಿ ಉದ್ಯೋಗ ಮೇಳಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಅದರಲ್ಲಿ ಲಭ್ಯವಾಗಿರ್ತದೆ. ಕಂಪನಿಗಳು ವಿದ್ಯಾರ್ಥಿಗಳನ್ನು ಸೂಕ್ತ ಹುದ್ದೆಗಳಿಗೆ ಆಯ್ಕೆ ಮಾಡುವ ಅವಶ್ಯಕತೆಗಳ ಕುರಿತು ನಿರಂತರ ಪ್ರಕಟಣೆಗಳು ಹೊರಹಾಕ್ತಾ ಇರ್ತೇವೆ. ಹೊರ ರಾಜ್ಯ ವಿದ್ಯಾರ್ಥಿಗಳಿಗೆ ಮತ್ತು ಹೊರ ಜಿಲ್ಲೆಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ಮತ್ತು ಅಗತ್ಯ ಇರುವಂಥ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ವ್ಯವಸ್ಥೆಯನ್ನು ಮಾಡಲಾಗ್ತದೆ. ಮತ್ತು ITI ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಬಸ್ ಸೌಲಭ್ಯಗಳನ್ನು ಇಟ್ಟುಕೊಡ್ತೇವೆ. ಇದರೊಟ್ಟಿಗೆ ನಮ್ಮ ಸಂಸದರು ಇರ್ಬೋದು, ಶಾಸಕರು ಇರ್ಬೋದು, ಜನಪ್ರತಿನಿಧಿಗಳ ಮೂಲಕ ಆಯಾ ಊರಿನ ಎಲ್ಲ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಲು ಮಾಹಿತಿಯನ್ನು ರವಾನೆ ಮಾಡ್ತೇವೆ. ಮತ್ತು ಎಲ್ಲ ಬೇರೆ ಬೇರೆ ಸಮುದಾಯದವರಿಗೂ ಕೂಡ ಇದರ ಬಗ್ಗೆ ಸ್ವಲ್ಪ ಅವರ ನಾಯಕರಿಗೂ ಕೂಡ ತಿಳಿಸಿ ಅವರ ಮುಖಾಂತರವೂ ಉದ್ಯೋಗ ಮೇಳದಲ್ಲಿ ಅತಿ ಹೆಚ್ಚು ಮಕ್ಕಳು ಬರುವ ಹಾಗೆ ಮಾಡ್ತಾ ಇದ್ದೇವೆ. ಇದು ಪ್ರಾರಂಭದ ಒಂದು ಇದರಲ್ಲಿ ನಾವು ಮಾಡಿದಂಥ ಒಂದು ಪ್ರೆಸ್ ರಿಲೀಸ್. ಇನ್ನು ಮುಂದೆ 2ನೇ ಪ್ರೆಸ್ ರಿಲೀಸನ್ನು ಕೂಡ ಮುಂದೆ ಮಾಡುವಾಗ ಅದಕ್ಕೆ ಸರಿಯಾದ ಎಲ್ಲ ಸ್ಪಷ್ಟತೆ ಪುನಃ ಬರಲಿಕ್ಕಿದೆ ಎಂಬ ಮಾತನ್ನು ಹೇಳಿಕೊಂಡು, ಇದು ರಾಜ್ಯ ಮಟ್ಟದಲ್ಲಿ ಭಾಳ ಪ್ರಮುಖವಾಗಿ ಒಂದು ಉದ್ಯೋಗ ಮೇಳ. ಆದ್ದರಿಂದ ಇದು ರಾಜ್ಯ ಮಟ್ಟದ ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ದೊರೆತು ಇದನ್ನು ಒಂದು ನಮ್ಮ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಆಗಲಿಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕು ಅಂತ ಹೇಳಿಕೊಂಡು ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಪುಸ್ತಕಗಳನ್ನು ನಾವು ಕೊಟ್ಟಿದ್ದೀವಿ. ಈ ವರ್ಷವೂ ಅದನ್ನು ಮಾಡಲಿಕ್ಕೆ ಇಂಟಾಗ್ತದೆ. ರೂಮ್ ನಂಬರ್ ಎಲ್ಲ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ಎಲ್ಲ ಪತ್ರಕರ್ತರ ಬಂಧುಗಳನ್ನ ಮತ್ತೊಮ್ಮೆ ನಾನು ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ತಾವು ಈ ವರದಿಗೆ ಹೆಚ್ಚಿನ ಮಾಹಿತಿ, ಹೆಚ್ಚಿನ ಒತ್ತನ್ನು ನೀಡಿ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಇದನ್ನು ಪ್ರಕಟಿಸಬೇಕು, ಇದಕ್ಕೆ ಹೆಚ್ಚಿನ ಒತ್ತನ್ನು ತಾವು ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕೋರಿಕೊಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಗೋಚರದ